ಮೌಲಾನ ಯಹಿಯಾತನವರಿಗೆ ಧನ್ಯವಾದಗಳು. ಎಲ್ಲ ಅತಿಥಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದರ ಮೊಬೈಲ್ ನಂಬರನ್ನು ಬರೆದಿಟ್ಟು ಹೂಗುಚ್ಛವನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. PIಯ ನಾಯಕರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಕಾರ್ನವರ್ ಮಂಜಪ್ಪ ಕಾರ್ನವರ್ ಅವರು ಶುಭಾಶೀರ್ವಚನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂಕೊಳಿಗೆ ಪರಿಸರದಲ್ಲಿ ಇವತ್ತು ಒಂದು ಹೈವೇಲಿ ಬರುವಾಗಲೇ ಒಂದು ಸ್ಫೂರ್ತಿಯಲ್ಲಿ ಕಾಣುವಂಥ ಸ್ಥಳ ಅಂದರೆ ಈಗ ಡೋಮೋ ಫರ್ನಿಚರ್ನ ಒಂದು ಮಳಿಗೆ ಎಂದು ಕಾಣ್ತಾ ಇದೆ. ಹೇಳಿದರೆ ಇಂದು ಮನೆ ಎಲ್ಲರೂ ಕಟ್ಟಿದರೆ ಅದರ ಶೃಂಗಾರ ಮಾಡಬೇಕಿದ್ರೆ ಇಂಥ ಫರ್ನಿಚರ್ ಸಾಧನಗಳು ಈಗ ಅತ್ಯಗತ್ಯ. ಅಂತೆ ಇಲ್ಲಿ ನೋಡುವಾಗಲೇ ಇದು ಕಣ್ಣು ತುಂಬಿ ಬರ್ತದೆ. ಒಳ್ಳೆ ಸಾಧನಗಳು ಈ ಮಳಿಗೆಯಲ್ಲಿ ಇವತ್ತು ನಮಗೆ ಕಾಣಲಿಕ್ಕೆ ಸಿಕ್ಕಿದೆ. ಇನ್ನು ಮುಂದೆ ಈ ಪರಿಸರದಲ್ಲಿ ಆಗುವಂಥ ಎಲ್ಲ ಕಾರ್ಯಗಳಿಗೂ ಈ ಮಳಿಗೆ ಎಲ್ಲರಿಗೂ ಪ್ರಯೋಜನ ಆಗುವಂತೆ ಅವರ ಮನಸ್ಸಿಗೆ ಮುಟ್ಟುವಂಥ ಫರ್ನಿಚರ್
ಸಾಧನಗಳು ಅಂತೆಯೇ ಅವರಿಗೆ ಕೈಗೆಟುವಂಥ ಆ ದರದಲ್ಲಿ ಈ ಸಾಮಾನನ್ನು ಕೊಂಡುಕೊಳ್ಳುವಂಥ ಅವಕಾಶ ಅವರಿಗೆ ದೊರೆಯಲಿ. ಅಂತೆಯೇ ಇವಾಗ ಆ ಗುರುಗಳು ಹೇಳಿದರು, ಜಾತಿ ಮತ ನಮಗೆಲ್ಲ, ಜಾತಿ ಮತ ಬಿಟ್ಟು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ದುಡಿದ್ರೆ ನಮಗೆ ಯಾವುದೋ ಇಲ್ಲಿ ಏರುಪೇರು ಆಗುವಂಥ ನಿಯಮಗಳಿಲ್ಲ. ಅಂತೆಯೇ ಆ ದೇವರು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಲಿ. അതേ രീതിയിൽ ഈ ಮಾಡಿದಂಥ മളികയിൽ അവരನ್ನು ഉത്തരോത്തര വളരെ ഐക്യത്തോടു കൂടിയാണ് ഞങ്ങൾ ജീവിക്കുന്നത് എന്ന് തങ്ങൾ പറഞ്ഞത്. അതിനുശേഷം സ്വാമിജി പറഞ്ഞൊരു കാര്യമുണ്ട്, നമ്മൾ വിവിധ മതത്തിൽപ്പെട്ട ആളുകളാണെങ്കിലും നമ്മളൊക്കെ ഇവിടെ സന്തോഷത്തോടു കൂടി ഐക്യത്തോടെ നമ്മൾ മുന്നോട്ട് പോകുന്നുണ്ട് എന്നുള്ളതാണ്. ലോകത്ത് ഒരു മതവും മറ്റു മതത്തിൽപ്പെട്ട ആളുകളെ ആക്രമിക്കാനും ഇല്ലായ്മ ചെയ്യാനും പറയുന്നില്ല. എല്ലാ മതവും മനുഷ്യൻ്റെ നന്മയ്ക്ക് വേണ്ടി മാത്രം സംസാരിക്കുന്ന ഒന്നാണ്, അല്ലേ? സമാധാനത്തിൻ്റെ, സന്തോഷത്തിൻ്റെ വാക്കുകൾ മാത്രമാണ് എല്ലാ മതങ്ങളിൽ നിന്നും മനുഷ്യരിലേക്ക് കൊടുക്കുന്ന മെസ്സേജ്. ഇസ്ലാം മതം അങ്ങനെ തന്നെയാണ്, അല്ലേ? നമ്മുടെ മതവും നമ്മളെ പഠിപ്പിക്കുന്നത് എന്താ? മറ്റു മതസ്ഥരെ ബഹുമാനിക്കാനും സ്നേഹിക്കാനും ഒപ്പം മറ്റു മതസ്ഥരുടെ ആരാധനയും ആരാധനാലയങ്ങളെയും സംരക്ഷിക്കാനാണ് പഠിപ്പിക്കുന്നത്. പക്ഷേ ഇതിനിടയിൽ കയറിക്കൂടുന്ന ചില രാഷ്ട്രീയ പ്രേരിതമായിട്ടുള്ള അല്ലെങ്കിൽ ചില ലക്ഷ്യമുള്ള ആളുകൾ അവരുണ്ടാക്കി വെക്കുന്ന ചില പ്രശ്നങ്ങളാണ് പല ഭാഗങ്ങളിലും മതത്തിൻ്റെ പേരിൽ മനുഷ്യൻ തമ്മിലടിക്കുന്നത്. ಅವರು ಜನರ ವಿಶ್ವಾಸ ಮತ್ತು ಪ್ರೀತಿಯನ್ನು ಗಳಿಸಲೆಂದು ಹಾರೈಸುತ್ತಾ ಈ ಮಳಿಗೆಗೆ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದಿಸುತ್ತೆ. ಧನ್ಯವಾದ. ಕೇರಳದ ಪ್ರಖ್ಯಾತ ಒಂದು ಚಾರಿಟೇಬಲ್ನ ಅಧ್ಯಕ್ಷರಾಗಿಕೊಂಡು ಸಮಾಜ ಸೇವೆಯನ್ನೇ ತೊಡಗಿಸಿಕೊಂಡಿರ್ತಕ್ಕಂಥ ಫಾರೂಕ್ರವರೇ, ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಉದಯಕುಮಾರ್ ಶೆಟ್ರೆ, ಸೋಮೇಶ್ವರ ಪುರಸಭೆಯ ಮಾಜಿ ಅಧ್ಯಕ್ಷರು ರಾಜೇಶ್ ಚಿಲ್ರೆ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ನೆರೆದಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರೇ, ಇವತ್ತು ಕೋಟೆಕಾರು ಮತ್ತು ಸೋಮೇಶ್ವರ ಈ ಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾಳಷ್ಟು ಹಲವಾರು ವರ್ಷಗಳಿಗೆ ಇವತ್ತು ನಾವು ಕೇರಳ ರಾಜ್ಯದಿಂದ ಹಿಡಿದು ಕರ್ನಾಟಕ ರಾಜ್ಯದತ್ತ ನೋಡಿದಾಗ ಆ ಎರಡು ರಾಜ್ಯಗಳ ಸಂಬಂಧ ಇವತ್ತು ಕಾಣ್ತಾ ಇದೆ ಅಂತೇಳಿ ನನಗೆ ಅನಿಸ್ತದೆ. ಈ ಒಂದು ಕೋಟೆಕಾರ್ನ ಹೃದಯ ಭಾಗ ಎಂಬಂತೆ ಸಂಕೋಳಿಗೆ ಪರಿಸರದಲ್ಲಿ ಹೋಮ್ ಫರ್ನಿಚರ್ ಎನ್ನುವ ಅದೇ ಒಂದು ಉತ್ತಮ ಹೆಸರನ್ನು ಇಟ್ಟುಕೊಂಡು ಈ ಸಂದರ್ಭದಲ್ಲಿ ಈ ಪರಿಸರದಲ್ಲಿ ಎಲ್ಲ ಮನೆಗಳಿಗೆ ಬೇಕಾಗುವಂಥ ಎಲ್ಲ ಪೀಠೋಪಕರಣಗಳು ಅತಿ ಕಡಿಮೆ ದರದಲ್ಲಿ ಕೊಡಬೇಕಿದ್ರೆ ಅವರ ಆಲೋಚನೆ, ಅವರ ಮುಂದಾಲೋಚನೆ ಹೇಗಿರ್ಬೋದು, ಪಾಪದವರಿಗೆ ಸಹಕಾರಿ ಆಗಬೇಕು, ಇಂಥ ಸಂಸ್ಥೆ ಇನ್ನಷ್ಟು ಬೆಳೆಯಬೇಕು ಎನ್ನುವ ನಿಟ್ಟಿನಲ್ಲಿ ಊರಿನ ಹಿರಿಯವರೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ಧರ್ಮ ಒಟ್ಟಿಗೆ ಸೇರಿಕೊಂಡು ಒಂದು ಊರಲ್ಲಿ ಒಳ್ಳೆಯ ರೀತಿಯಲ್ಲಿ ಇರಬೇಕು, ಜನರಿಗೆ ಒಳ್ಳೆಯ ಸಹಕಾರವನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಾಮಗ್ರಿಗಳನ್ನು ಇಲ್ಲಿ ಜೋಡಣೆಯನ್ನು ಮಾಡಿದ್ದಾರೆ. ಈ ಊರಿನವರು ಅದೇ ರೀತಿ ಶ್ರೀಕೃಷ್ಣ ಹಾಲ್ ಅಂತ ಹೇಳಿದ್ರೆ ಸಂಕೊಳಗಿ ಇಲ್ಲೊಂದು ಹೆಸರುವಾಸಿ ಅದು. ಅದರ ಪಕ್ಕದಲ್ಲಿ ಇನ್ನೊಂದು ಹೋಮ್ ಫರ್ನಿಚರ್ ಆಗಬೇಕಿದ್ರೆ ನಮ್ಮೆಲ್ಲರ ಅದು ಉತ್ತಮ ಆಲೋಚನೆ ಅನ್ನೋದನ್ನು ಹೇಳ್ತಾ ಎಲ್ಲರಿಗೆ ಈ ಸಂಸ್ಥೆ ಸಹಕಾರಿ ಆಗಲಿ. SDPIಯ ನಾಯಕರಾಗಿರುವಂತಹ ಅಶ್ರಫ್ ಕೇಸಿರೋಡ್ರವರು ತಮ್ಮ ಹಿತನುಡಿಗಳನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ತಾರೆ. ಹೋಮ್ ಫರ್ನಿಚರ್ ಮಳಿಗೆಯ
ಉದ್ಘಾಟನೆಯ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂತಹ ಗೌರವಾನ್ವಿತ ಸ್ವಾಮೀಜಿಗಳವರೇ, ನಮ್ಮ ಮಾರ್ಗದರ್ಶಕರು ಹಿರಿಯರು ಆದಂತಹ ಗುರುಗಳಾದಂತಹ ಹಿರಿಯ ತಂಡ ಮದನಿಯವರೇ, ಕೋವಿಡ್ ಸಂದರ್ಭದಲ್ಲಿ ಉದ್ಯಮಗಳು ಇದ್ದಿದ್ದೇ ಬಂದಾಗುವಂತಹ ಒಂದು ಸಂದರ್ಭ. ನಮ್ಮ ಉದ್ದಿಮೆಯನ್ನು ಈಗಾಗಲೇ ಸ್ಥಾಪನೆ ಮಾಡ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಇದರ ಒಂದು ಮುಂದುವರಿದ ಭಾಗವಾಗಿ ಈ ಸತ್ವಲಿಗೆ ಪ್ರದೇಶದಲ್ಲಿ ಒಂದು ಹೋಮ್ ಅನ್ನುವಂಥ ಈ ಫರ್ನಿಚರ್ ಮಳಿಗೆ ಆರಂಭಗೊಂಡಿದೆ. ಫಿರೋಜ್ ಭಾಯಿ ಮಾತಾಡ್ತಾ ಹೇಳಿದರು, ಇಂತಹ ವ್ಯಾಪಾರಗಳು ಅಭಿವೃದ್ಧಿ ಹೊಂದಲಿಕ್ಕೆ ಯಾವುದೇ ಸಂಶಯ ಇಲ್ಲ, ಖಂಡಿತವಾಗಿ ಅಭಿವೃದ್ಧಿ ಹೊಂದದೆ ಈ ಒಂದು ಊರಿಗೆ ಪಾದಾರ್ಪಣೆ ಮಾಡಿದಂತಹ